ಯೇಸು ಕ್ರಿಸ್ತ ಹುಟ್ಟಿದ್ದು ಗೋದಲಿಯಲ್ಲಿ. ಈ ಹಿನ್ನೆಲೆಯಲ್ಲಿ ಕ್ರೈಸ್ತ ಬಾಂಧವರು ಕ್ರಿಸ್ಮಸ್ ದಿನದಂದು ಚರ್ಚ್ ಹಾಗೂ ಇನ್ನಿತರ ಕಡೆಗಳಲ್ಲಿ ಗೋದಲಿಯನ್ನು ನಿರ್ಮಿಸುತ್ತಾರೆ. ಉಡುಪಿಯ ಮದರ್ ಆಫ್ ಸಾರೋಸ್ ಚರ್ಚ್ನಲ್ಲಿ ಸಹ ಸುಂದರವಾದ ಗೋದಲಿ ಜನರನ್ನು ಆಕರ್ಷಿಸುತ್ತಿದೆ. ಇಂದು ಕ್ರಿಸ್ಮಸ್ ಹಬ್ಬವನ್ನು ಉಡುಪಿಯಾದ್ಯಂತ ಕ್ರೈಸ್ತ ಬಾಂಧವರು ಆಚರಿಸಲಿದ್ದಾರೆ. ಕ್ರಿಸ್ತ ಹುಟ್ಟಿದ್ದು ಗೋದಲಿಯಲ್ಲಿ. ಇದರ ನೆನಪಿಗಾಗಿ ಕ್ರೈಸ್ತ ಬಾಂಧವರು ಚರ್ಚ್ನ ಮುಂಭಾಗದಲ್ಲಿ ಗೋದಲಿಯನ್ನು ನಿರ್ಮಿಸುತ್ತಾರೆ. ಉಡುಪಿಯ ಮದರ್ ಆಫ್ ಸಾರೋಸ್ ಚರ್ಚ್ನಲ್ಲಿ ಕೂಡ ಗೋದಲಿಯನ್ನು ನಿರ್ಮಿಸಲಾಗಿತ್ತು. ಜನಾಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಈ ಗೋದಲಿಗೆ ವಿದ್ಯುತ್ ಅಲಂಕಾರ ಕೂಡ ಮಾಡಲಾಗಿದ್ದು ರಾತ್ರಿಯ ಹೊತ್ತು ಸುಂದರವಾಗಿ ಕಾಣಲಿದೆ.